ಶಿವಾಜಿಯ ಶ್ರೀ ಮೊಂಟತಡ್ಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ಇದೇ ತಿಂಗಳ 5 ಮತ್ತು 6ಕ್ಕೆ ಶತಚಂಡಿಕಾ ಯಾಗ ಆಗೋಕ್ಕಿದೆ. ಇದಕ್ಕೆ ನೋಡ್ಬೋದು, ಈಗ ನಾವೀಗ ಅದೇ ಕ್ಷೇತ್ರದಲ್ಲಿದ್ದೀವಿ. ಸುತ್ತ ಎಲ್ಲ ತಯಾರಿ ಆಗ್ತಾ ಇದೆ. ವಿಶೇಷವಾಗಿ ಶತಚಂಡಿಕಾ ಯಾಗ ಮಾತ್ರ ಅಲ್ಲ, ಇಲ್ಲಿ ಒಂದು ಹೊಸದಾಗಿ ನಿರ್ಮಾಣ ಆಗಿರುವಂತಹ ರಾಜಾಂಗಣ ಕೂಡ ಲೋಕಾರ್ಪಣೆ ಆಗೋಕ್ಕಿದೆ. ಇನ್ನು ಈ ಶತಚಂಡಿಕಾ ಯಾಗ ಇದು ಅಂತಿಂತ ಯಾಗ ಅಲ್ಲ, ಸುಮಾರು 60 ವರ್ಷಕ್ಕೂ ನಂತರ ಆಗ್ತಿರುವಂಥ ಚಂಡಿಕಾ ಯಾಗ. ಈ ಒಂದು ಯಾಗಕ್ಕೆ 2,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಬರುವಂಥ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ಎಲ್ಲ ಒಂದು ಭಕ್ತಾದಿಗಳಾಗಿರ್ಬೋದು, ಎಲ್ಲ ಇಲ್ಲಿರುವಂಥ ಈ ಕ್ಷೇತ್ರದ ಭಕ್ತಾದಿಗಳು ಸೇರಿಕೊಂಡು ಇಲ್ಲಿರುವಂಥ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಶುದ್ಧ ಕೆಲಸ ಆಗಿರ್ಬೋದು, ಆಮೇಲೆ ಪೂಜಾ ಹವನ ಕೂಡ ಆಗ್ತಾ ಇರುವಂಥದ್ದು, ಪ್ರತಿನಿತ್ಯ ಕೂಡ ಇಲ್ಲಿ ಪೂಜೆಗಳು ಆಗ್ತಾ ಇರುವಂಥದ್ದು. ಬಹಳ ಕಾರಣಿಕದ ದೇವಸ್ಥಾನ ಕೂಡ ಕೂಡ ಭಕ್ತಾದಿಗಳು ಹೇಳ್ತಾ ಇರ್ತಾರೆ ಇಲ್ಲಿ. ಸೊ ಜೊತೆಗೆ ಇದೀಗ ಇನ್ನು ಕೆಲವೇ ದಿನ ಬಾಕಿ ಇರುವಂಥ ಚಂಡಿಕಾ ಯಾಗಕ್ಕೆ ಅದಕ್ಕೆ ಕೂಡ ಎಲ್ಲ ಸಿದ್ಧತೆ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಕೂಡ ಇಲ್ಲಿ ಸಮಿತಿಯವರು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಇದೀಗ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ರಾವ್ ಇದ್ದಾರೆ. ಸರ್ ನಮಸ್ತೆ. ನಾವು ಬಂದಾಗ ತುಂಬ ಮಂದಿ ಹೇಳ್ತಾ ಇದ್ರು ಬಹಳ ಕಾರಣಿಕ ದೇವಸ್ಥಾನ ಇದು ಅಂತ. ಅದು ಕೂಡ ಜೊತೆಗೆ ವಿಶೇಷವಾಗಿ 64 ವರ್ಷದ ನಂತರ ಶತಚಂಡಿಕಾ ಯಾಗ ಆಗ್ತಾ ಇದೆ. ಈ ಚಂಡಿಕಾ ಯಾಗದ ಉದ್ದೇಶ ಏನು ಮತ್ತು ಇದಕ್ಕೆಲ್ಲ ಯಾವ ಥರ ಎಲ್ಲ ಸಿದ್ಧತೆ ಆಗಿದೆ ಅನ್ನುವಂಥದ್ದು? ಈ ಸುಮಾರು 64 ವರ್ಷದ ಹಿಂದೆ ನಡೆದಂಥ ಈ ಚಂಡಿಕಾ ಯಾಗವು ಈಗ ವಾಪಸ್ಸಾಗಿ ನಾವೆಲ್ಲ ಹಿರಿಯರೆಲ್ಲ ಕೂತು ಮಾತಾಡುವಾಗ ಒಂದು ಲೋಕ ಕಲ್ಯಾಣಾರ್ಥವಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಎಲ್ಲರೂ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ಮಾಡುವಾಗ ಒಂದು ಶತಚಂಡಿಕಾ ಯಾಗ ಮಾಡುವ ಅಂತ ಒಂದು ಆಲೋಚನೆ ಬಂತು. ನಾವು ಆ ಚಂಡಿಕಾ ಯಾಗ ಮಾಡುವ ಬಗ್ಗೆ ಪೂರ್ವ ತಯಾರಿ ಸಭೆಗಳನ್ನು ಮಾಡುತ್ತಿರುವಾಗಲೇ ನಮಗೆ 64 ವರ್ಷದ ಹಿಂದೆ ಮಾಡಿದ ಕಾಗದ ನಮಗೆ ಸಿಕ್ಕಿತು, ಅಚಾನಕ್ಕಾಗಿ ಸಿಕ್ಕಿತು. ಅದು ನೋಡುವಾಗ ನಮಗೆ ಅದು ದೇವಿಯ ಒಂದು ಪ್ರೇರಣೆಯಿಂದ ನಮಗೆ ವಾಪಸ್ ಈಗ ಚಂಡಿಕಾ ಯಾಗ ಆಗುವ ಪ್ರಯತ್ನದಲ್ಲಿ ಇದ್ದೇವೆ. ದೇವಿ ಎಲ್ಲ ರೀತಿಯಿಂದ ನಮಗೆ ಸಂಪೂರ್ಣ ಅನುಗ್ರಹ ಮಾಡಿ ಇಲ್ಲಿಯವರೆಗೆ ನಮ್ಮ ಕೆಲಸ ಎಲ್ಲ ಸಾಗುತ್ತಾ ಬಂದಿದೆ. ಇನ್ನು 2 ದಿನ ಮಾತ್ರ ಬಾಕಿ ಇರೋದು. ಎಲ್ಲ ಊರಿನ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ಶ್ರಮದಾನದ ಮೂಲಕ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಶ್ರಮದಾನ ಮಾಡಿ ಎಲ್ಲ ಕೆಲಸಗಳನ್ನು ಮಾಡಿ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು ನಾಡ್ದು ನಾವು ಶತಚಂಡಿಕಾ ಯಾಗದಲ್ಲಿ ಭಾಗವಹಿಸೋದು ಒಂದೇ ಕಾರ್ಯಕ್ರಮಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೇವೆ. ಅದೇ ರೀತಿ ನಾವು ಯಾವ ಕಡೆ ಹೋದರೂ ಶತಚಂಡಿಕಾ ಯಾಗದ ಪ್ರಚಾರ ಎಲ್ಲ ಕಡೆಯಿಂದಲೂ ಎಲ್ಲರೂ ಕೇಳ್ತಾ ಇದ್ದಾರೆ. ಭಾರಿ ಅಪರೂಪದ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಅಂತ. ಅದರ ಒಟ್ಟಿಗೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಭಕ್ತರಿಗಾಗಿಯೇ ಮಾಡಿದಂಥ ಇದು ರಾಜಾಂಗಣವನ್ನು ಒಂದು ನಿರ್ಮಾಣ ಮಾಡಿದ್ದೇವೆ ಹೊಸತ್ತು. ಸುಮಾರು 25 ಲಕ್ಷ ರೂಪಾಯಿ ಈಗ ಖರ್ಚಾಗಿದೆ. ಅದು ಒಳ್ಳೆ ರೀತಿಯಿಂದ ನಡೆದು ಬಂದಿದೆ. ಎಲ್ಲ ದೊಡ್ಡ ದೊಡ್ಡ ದಾನಿಗಳಿಂದ ಧನ ಸಹಾಯವನ್ನು ಪಡೆದು ಒಂದು ಒಳ್ಳೆಯ ರಾಜಾಂಗಣವನ್ನು ಮಾಡಿದ್ದೇವೆ. ಇದನ್ನು ಕೂಡ 5ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲೂ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲ ರೀತಿಯಿಂದ ಯಶಸ್ವಿಗೊಳಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಸೊ ನೀವು ನೋಡಿದ ಹಾಗೆ ಈ ಕ್ಷೇತ್ರದಲ್ಲಿ ಕೂಡ ದೇವಿಯ ಪ್ರೇರಣೆ ಇಲ್ಲದೆ ಯಾವುದು ಕೂಡ ಆಗುವುದಿಲ್ಲ. ಅವರ ಪ್ರೇರಣೆಯಿಂದ ಯಾವ್ಯಾವ ಥರ ಅಭಿವೃದ್ಧಿ ಆಗಿದೆ ಇಲ್ಲಿ ನಾವು ಯಾವುದೇ ಕೈಯಲ್ಲಿ ಯಾವುದೇ ಹಣಕಾಸು ಸ್ಥಿತಿ ಇಲ್ಲದಿದ್ದರೂ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸಿದಾಗ ತನ್ನಷ್ಟಿಗೆ ಅದಕ್ಕೆ ಬೇಕಾದಂತಹ ಧನ ಸಹಾಯ ಹರಿದು ಬರ್ತಾ ಇದೆ. ಅದು ದೇವಿಯ ಪ್ರೇರಣೆ, ನಾವು ನೆಪ ಮಾತ್ರ. ಆ ದೇವಿಗೆ ಇಲ್ಲಿ ಯಾವ ಕಾರ್ಯಕ್ರಮ ಯಾವುದು ಬೇಕು ಅದನ್ನು ಅವರ ಮೂಲಕ ಮಾಡಿಸಿಕೊಳ್ತಿದ್ದಾರೆ. ಅದೇ ರೀತಿ ಇದು ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಇರುವ ಈ ದೇವಸ್ಥಾನ. ಆದ ಕಾರಣ ದೇವಿಯ ಎಲ್ಲ ಭಕ್ತರ ಹರಕೆಯನ್ನು ಈಡೇರಿಸಿ ಅವರಿಗೆ ಅನುಗ್ರಹ ಮಾಡ್ತಾ ಇಷ್ಟೋವರೆಗೆ ಬಂದಿದ್ದಾರೆ, ಇನ್ನು ಮುಂದೆಯೂ ಮಾಡ್ತಾರೆ ಎಂಬ ಭಾವನೆ ನಮ್ಮಲ್ಲಿದೆ. ಇದೀಗ ಈ ಶತಚಂಡಿಕಾ ಯಾಗ ಏನು ಆಗ್ತಾ ಇದೆ ಅದರ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಋಷಂಕ್ ಖಡೀಲ್ಕರ್ ಇದ್ದಾರೆ. ಸರ್ ನಮಸ್ತೆ. ಈ ಕ್ಷೇತ್ರ ಬಗ್ಗೆ ನಿಮಗೆ ಗೊತ್ತಿರೋದ ಹಿನ್ನೆಲೆ ಹೇಳಬೇಕು, ಜೊತೆಗೆ ಯಾವ ಥರ ಈಗೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನೋದು ಕೂಡ ಮಾಹಿತಿ ನಮಗೆ ಕೊಡಬೇಕಾಗತ್ತೆ. ಮೊದಲನೇದಾಗಿ ಎಲ್ಲ ಶಿವಾಜಿಯ ಮೊಂಟತಡ್ಕ ದುರ್ಗಾ ಪರಮೇಶ್ವರಿ ದೇವರ ಎಲ್ಲ ಭಕ್ತರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಶತಚಂಡಿಕಾ ಯಾಗದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಫೆಬ್ರವರಿ 5 ಮತ್ತು 6ನೇ ತಾರೀಕಿನ ಈ ಶತಚಂಡಿಕಾ ಯಾಗ ನಮಗೆ ಕಳೆದ 2-3 ತಿಂಗಳ ಹಿಂದೆ ಒಂದು ದೊಡ್ಡ ಸವಾಲು. ಅಂದರೆ ಈ ಶತಚಂಡಿಕಾ ಯಾಗವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹಿರಿಯರಾಗಿರುವಂತಹ ಗಣೇಶ್ ವಿ ಗೋಖಲೆ ಅಂತೇಳಿ, ಗುಂಡಣ್ಣ ಅಂತ ನಾವು ಅವರನ್ನು ಪ್ರೀತಿಯಿಂದ ಕರೆಯುವಂಥದ್ದು, ಶಿವಾಜಿ ಗ್ರಾಮದವರು. ಈ 4 ಗ್ರಾಮಗಳಲ್ಲಿ ತುಂಬ ಪ್ರಚಲಿತ ಇರುವಂಥ ಹೆಸರು ಗುಂಡಣ್ಣ ಅಂತೇಳಿ. ಸುಮಾರು 78 ವರ್ಷ ಅವರಿಗೆ. ಈ ಶತಚಂಡಿಕಾ ಯಾಗದ ಒಂದು ಪರಿಕಲ್ಪನೆಯ ಹಿಂದೆ ಅಂದರೆ 64 ವರ್ಷದ ಹಿಂದೆ ಯಾಗ ನಡೆದಂಥ ಸಂದರ್ಭದಲ್ಲಿ ಗಣೇಶ್ ವಿ ಗೋಖಲೆ ಅವರು ಇಲ್ಲಿ ಯಾಗ ಆದಂಥ ಸಂದರ್ಭದಲ್ಲಿ ಅವರು ಸಣ್ಣ ಹುಡುಗ ಆಗ
ಒಂದು 20 ವರ್ಷ ಅಥವಾ 15-16 ಆಸುಪಾಸಿನಲ್ಲಿ ಅವರಿಲ್ಲಿ ಆ ಯಾಗಕ್ಕೆ ಬಡಿಸಲಿಕ್ಕೆ ಎಲ್ಲ ಬಂದಿದ್ದರು ಮತ್ತು ಸ್ವಯಂ ಸೇವಕರಾಗಿ ದುಡಿದಿದ್ರು. ಆ ಹಿನ್ನೆಲೆಯಲ್ಲಿ ನಮಗೂ ಕೂಡ ಈ ಯಾಗದ ಒಂದು ಪರಿಕಲ್ಪನೆಯನ್ನು ಅವರು ಕೊಡುವಾಗ ನಮಗೂ ಇದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕು ಅಂಥೇಳಿ ಅನ್ನಿಸ್ತು ಎಲ್ಲ ಭಕ್ತರಿಗೆ ಕೂಡ. ಯಾಕಂದರೆ 64 ವರ್ಷದ ಹಿಂದೆ ಅವರು ಅನುಭವಿಸಿದಂಥ ಒಂದು ಖುಷಿ ಇರ್ಬೋದು. ಯಾಕಂದರೆ ಆ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಈಗ ನಮಗೆ ರಸ್ತೆ ವ್ಯವಸ್ಥೆ ಇದೆ, ಬೇಕಾದಷ್ಟು ವಿದ್ಯುತ್ನ ಸಂಪರ್ಕ ಇದೆ, ಮತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ವ್ಯವಸ್ಥೆಗಳಿದೆ, ಮೂಲಸೌಕರ್ಯಗಳು. ಆದರೆ ಆ ಸಂದರ್ಭದಲ್ಲಿ ಅವರು ತಲೆಹೊರೆಯಲ್ಲಿ ಎಲ್ಲ ವಸ್ತುಗಳನ್ನು ಸಾಗಾಟ ಮಾಡಿಕೊಂಡು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಶತಚಂಡಿಕಾ ಯಾಗ ಈ ಬಾರಿ 2 ದಿನಗಳಲ್ಲಿ ಇಲ್ಲಿ ಆಗುವಂಥದ್ದು, 5 ಮತ್ತು 6ನೇ ತಾರೀಕು. ಹಿಂದೆ 61ನೇ ಇಸ್ವಿಯಲ್ಲಿ ಅಷ್ಟಗ್ರಹ ಯೋಗ ಅಂಥೇಳಿ ಬಂದಂಥ ಸಂದರ್ಭದಲ್ಲಿ ಇಡೀ ನಮ್ಮ ದೇಶಕ್ಕೆ ಎಲ್ಲ ಯಾವ ಒಂದು ಅನಿಷ್ಟರಿಗಳು ಸಂಭವಿಸ್ತೇನೆ ಅಂತ ಹೇಳುವಂಥ ಒಂದು ಜ್ಯೋತಿಷ್ಯದ ಆಧಾರದಲ್ಲಿ ಇದ್ದಂಥ ಒಂದು ಸಂದರ್ಭ. ಹಾಗಾಗಿ ಎಲ್ಲ ಋತ್ವಿಜರು ಈ ಭಾಗದ್ದು ಯೋಚನೆ ಮಾಡಿ ಶತಚಂಡಿಕಾ ಯಾಗವನ್ನು ಮಾಡಿದರು. ಈ ಸಂದರ್ಭದಲ್ಲಿ ನಮಗೇನು ಅಂತ ಹೇಳಿದರೆ ಒಂದು ದೈವಿ ಪ್ರೇರಣೆ. ನಮ್ಮ ಕರಾವಳಿಯಲ್ಲಿ, ಮಲೆನಾಡಿನ ಭಾಗಗಳಲ್ಲಿ ದೇವಸ್ಥಾನದ ಒಂದು ಹೆಚ್ಚು ಜಾಗೃತಿ ಇರುವಂಥ ಕ್ಷೇತ್ರಗಳಲ್ಲಿ ಸಹಜವಾಗಿ ಒಂದು ದೇವರೇ ನಮಗೆ ಒಂದು ದಾರಿ ತೋರಿಸಿಕೊಡ್ತಾರೆ. ಹಾಗೆ ಇಲ್ಲಿ ದಿನೇಶ್ ಅಂತ ಹೇಳಿದ್ದಾರೆ ಭಟ್ಟಾಜಿಯವರು, ಅವರ ಅಜ್ಜನ ಕಾಲದಲ್ಲಿ ಇಲ್ಲಿ ಆಗಿರುವಂಥ ಶತಚಂಡಿಕಾ ಯಾಗ, ಆಗಿನ ಒಂದು ಆಮಂತ್ರಣ ಪತ್ರಿಕೆ ಕೂಡ ಈ ಗಣೇಶ್ ಗೋಖಲೆ ಅವರು ಈ ಎಲ್ಲ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಧಾರ್ಮಿಕ ಕೆಲಸ ಆಗಬೇಕು ಅಂಥೇಳಿ ಅವರಿಗೆ ಒಂದು ಇದರ ಆಮಂತ್ರಣ ಪತ್ರಿಕೆ ಸಿಗ್ತದೆ. ಅದು ಕೂಡ ಕಾಕತಾಳೀಯ. ನಾವು ಕಾಕತಾಳೀಯ ಅಂತ ಹೇಳೋದಕ್ಕಿಂತ ದೈವಿ ಪ್ರೇರಣೆ ಅದು. ಹಾಗೆ ಅಂದರೆ ದೇವರು ಮನಸ್ಸು ಮಾಡಿದರೆ ಮಾತ್ರ ಇದೆಲ್ಲ ಆಗುವಂಥದ್ದು. ದೇವರೇ ಆಮೇಲೆ ಪ್ರತಿಯೊಬ್ಬರನ್ನು ಹುಡುಕಿ ಕೆಲಸ ಮಾಡಿಸ್ತಾರೆ. ಈಗ ನಾವೆಲ್ಲ ನಮ್ಮದು ಪಕ್ಕದ ಗ್ರಾಮ, ಹತ್ಯಡ್ಕ ಗ್ರಾಮ, ಆದರೆ ಶಿವಾಜಿಯ ದೇವರ ಭಕ್ತರು ಜಾತ್ರೆಗೆ ಅಥವಾ ನವರಾತ್ರಿ ಇಂಥ ಸಂದರ್ಭದಲ್ಲಿ ಮಾತ್ರ ಬಂದು ಹೋಗುವಂಥವ್ರು. ಆದರೆ ಈ ದೇವರ ಕೆಲಸ ನಮ್ಮ ಒಂದು ಮಾಧ್ಯಮದ ನಿರ್ವಹಣೆ ಅಥವಾ ಆಮಂತ್ರಣ ಪತ್ರಿಕೆ ಈ ಜವಾಬ್ದಾರಿ ಅದು ನಮ್ಮಿಂದಲೇ ಆಗಬೇಕು ಅಂತ ಹೇಳುವಂಥದ್ದು ಕೂಡ ದೈವಿ ಪ್ರೇರಣೆ. ಆ ರೀತಿಯಲ್ಲಿ ಕಾರ್ಯಾಲಯದ ವಿಭಾಗ ಇರ್ಬೋದು, ಸ್ವಯಂ ಸೇವಕರಾಗಿ ಇವತ್ತು ಈ ಕೊನೆಯ ಕ್ಷಣದಲ್ಲೂ ಕೂಡ ದಿನಕ್ಕೆ ಸುಮಾರು 100 ಜನ ಮಾತೆಯಂದಿರು ಮತ್ತು ಪುರುಷರೆಲ್ಲ ಕೂಡ ದುಡಿತಾ ಇದ್ದಾರೆ. ಅದನ್ನು ನೀವು ಈಗಾಗಲೇ ಅದನ್ನು ನೋಡ್ತಾ ಇದ್ದೀರಿ, ಕೆಲಸಗಳು ಆಗ್ತಾ ಇರುವಂಥದ್ದು. ಹೀಗೆ ಪೂರ್ತಿಯಾಗಿ ಇದೊಂದು ದೇವರ ಪ್ರೇರಣೆಯಿಂದಲೇ ನಡೀತಾ ಇರುವಂಥ ಕೆಲಸ ಅಂಥೇಳಿ ನಾವೆಲ್ಲರೂ ಕೂಡ ಖುಷಿಯಿಂದ ಇದರಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಹಾಗೆ ಸೊ ಇನ್ನು ಇದರ ಹಿನ್ನೆಲೆ ಕೂಡ ಗೊತ್ತಿರ್ಬೋದು ನಿಮಗೆ, ಕೆಲವೊಂದು ಏನೆಲ್ಲ ಕಾರಣಿಕ ಇದೆ ಈ ಕ್ಷೇತ್ರ ಅನ್ನುವಂಥದ್ದು. ಅನೇಕ ಮಂದಿ ಹೇಳಿದ್ರು ತುಂಬ ಕಾರಣಿಕ ಕ್ಷೇತ್ರ, ಹಿಂದೆಲ್ಲ ಬೇರೆ ಕಟ್ಟುಪಾಡಿತ್ತು, ಈ ಕೆಲವೊಂದು ಬದಲಾವಣೆ ಆಗಿದೆ ಅಂತ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ಈಗ ಸಾಮಾನ್ಯವಾಗಿ ಈ ಶತಚಂಡಿಕಾ ಯಾಗವನ್ನು ಮಾಡಬೇಕು ಅಂತ ಹೇಳಿ ಆದರೆ ಸುಮಾರು 15-20 ಲಕ್ಷದ ಒಂದು ಅಂದಾಜು ಬಜೆಟ್ ನಮಗೆ ನಿರೀಕ್ಷೆ ಇತ್ತು. ಅದು ಸಂಚಾಲಕರು, ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಸೇರಿಕೊಂಡು ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದು. ಆಗ ಶಿಬಾಜಿಯಂತಹ ಒಂದು ಪೂರ್ತಿ ನಮ್ಮ ತಾಲೂಕಿನ ಒಂದು ಕಟ್ಟಕಡೆಯ ಗ್ರಾಮ ಇದು ಶಿಬಾಜಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಬೆಳ್ತಂಗಡಿಗೆ ಸಂಪರ್ಕ ಮಾಡಬೇಕಿದ್ರೆ ಸುಮಾರು 45-50 ಕಿಲೋಮೀಟರ್ ದೂರ ಇದೆ. ಇಂಥ ಒಂದು ಗ್ರಾಮದಲ್ಲಿ, ಅದು ಕೂಡ ಹೆಚ್ಚಿನವರು ಕೃಷಿ ಕೆಲಸಗಳನ್ನು ಮಾಡಿಕೊಂಡು ಕೂಲಿ ಕೆಲಸವನ್ನು ಮಾಡಿಕೊಂಡಿರುವಂತಹ ಕ್ಷೇತ್ರ, ಜೊತೆಗೆ ವರ್ಷದ ಖರ್ಚುಗಳೇ ಈ ಕ್ಷೇತ್ರಕ್ಕೆ ಭಕ್ತರು ತುಂಬ ಕೊಡ್ತಾರೆ. ನವರಾತ್ರಿ, ಜಾತ್ರೆ ಇರ್ಬೋದು, ಮತ್ತು ಬೇರೆ ಬೇರೆ ರಂಗಪೂಜೆ ಇಂಥ ಕಾರ್ಯಕ್ರಮಗಳಿಗೆ. ಅಂಥ ಸಂದರ್ಭದಲ್ಲಿ ನಾವು ಈ ಶತಚಂಡಿಕಾ ಯಾಗಕ್ಕೆ ಆರ್ಥಿಕವಾಗಿ ಸಂಗ್ರಹ ಇರ್ಬೋದು, ಮತ್ತು ದ್ರವ್ಯಗಳನ್ನು ಇದಕ್ಕೆ ಸಂಬಂಧಪಟ್ಟು ಈಗ ತುಪ್ಪ ಮತ್ತು ಇತರೆ ವಸ್ತುಗಳು ನಮಗೆ ಬೇಕಾಗ್ತದೆ. ಅದಕ್ಕೆ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳುವಾಗ ಇದು ಸಾಧ್ಯವಾ ಅಂತ ಹೇಳುವಂಥ ಪ್ರಶ್ನೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಮೂಡಿತ್ತು. ಆದರೆ ನಾವು ಇದು ನಮಗೆ ಹೆಚ್ಚು ಇದು ಖುಷಿಯಾದ ಯಾಗ ಅಂತ ಹೇಳಿದರೆ, ನಾವು ಶತಚಂಡಿಕಾ ಯಾಗ ಅಂತ ಹೊರಟ ನಂತರ ಕೆಲವೊಂದು ಸಣ್ಣ ಪುಟ್ಟ ಉದಾಹರಣೆಗಳು ನಮಗೆ ಸಿಕ್ಕಿತು. ನಾವು ಈ ಕಾಗದ ವಿತರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಶಿಬಾಜಿಗೆ ಸಂಬಂಧಪಟ್ಟು ಸಾಮಾನ್ಯ 2 ಜಿಲ್ಲೆಗಳಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಭಕ್ತರಿರುವಂಥದ್ದು, ಅಂದರೆ ಅಗೋಚರವಾಗಿದ್ದಾರೆ ಅವರೆಲ್ಲರೂ ಕೂಡ. ಇತ್ತೀಚೆಗೆ ಒಬ್ಬರು ಆಮಂತ್ರಣ ಕೊಡುವಾಗ ಅವರು ಹೇಳಿದರು, ಅವರಾಗಿ ಫೋನ್ ಮಾಡಿದರು ನಮಗೆ, ಇಂಥೊಂದು ಇದುಂಟಂತೆಲ್ಲ ಕಾರ್ಯಕ್ರಮ, ಅಂದರೆ ಈ ಪ್ರಚಾರವನ್ನು ನೋಡಿಕೊಂಡು ನಾನು ಅನ್ನ ಸಂತರ್ಪಣೆಗೆ ಕೊಡ್ತೇನೆ ಏನಾದರೂ ಅಂತೇಳಿ. ನಾವು ಸಹಜವಾಗಿ ಒಂದು ಕುತೂಹಲದಿಂದ ಕೇಳಿದ್ವಿ, ನಿಮಗೆ ಈ ಕ್ಷೇತ್ರಕ್ಕೆ ನೀವು ಬರ್ತೀರಾ ಅಂತ. ಇಲ್ಲ, ನಾನೊಂದು 10 ವರ್ಷದ ಹಿಂದೆ ಬಂದಿದ್ದೆ ಈ ಕ್ಷೇತ್ರಕ್ಕೆ ಅಂತೇಳಿ. ಅಂದರೆ ಅಷ್ಟೊಂದು ಗಾಢವಾದಂಥ ಸಂಬಂಧ ಭಕ್ತರು ಮತ್ತು ಈ ದುರ್ಗಾ ಪರಮೇಶ್ವರಿ ಅಮ್ಮನ ನಡುವೆ ಇರುವಂಥದ್ದು. ಹಾಗಾಗಿ ನಮ್ಮ ಇಡೀ ಅದು ಅಷ್ಟು ದೊಡ್ಡ ಒಂದು ಜವಾಬ್ದಾರಿ ಇದ್ದರೂ ಕೂಡ ಅದು ಒಂದು ತುಂಬ ಹೂವಿನ ರೀತಿಯಲ್ಲಿ ಸರಳವಾಗಿ ಅಷ್ಟೇ ಹಗುರವಾಗಿ ಸಾಗ್ತಾ ಉಂಟು. ಅದಕ್ಕೆ ಈಗ ಆಗ್ತಾ ಇರುವಂಥ ತಯಾರಿಗಳೇ ಸಾಕ್ಷಿಯಾಗಿ ನಿಮಗೆ ಕಂಡು ಬರ್ತಾ ಉಂಟು.
ಏನೆಲ್ಲ ಈ ಸಿದ್ಧತೆಗಳಾಗಿದೆ ಅಂತ? ಅದೇ ಸಿದ್ಧತೆಗಳು ಅಂತೇಳಿದರೆ ಮುಖ್ಯವಾಗಿ ಹೋಮಕುಂಡದ ತಯಾರಿಗಳು. ಅದರಲ್ಲಿ ಹೆಚ್ಚು ಈ ಗಣೇಶ್ ವಿ ಗೋಖಲೆ ಅವರು ಮತ್ತು ಅವರ ಮಗ ಅವಿನಾಶ್ ಗೋಖಲೆ ಇವರೆಲ್ಲ ಸೇರಿಕೊಂಡು ಇವರ ಮಾರ್ಗದರ್ಶನದಲ್ಲೇ ಇದನ್ನು ತಯಾರಿ ಮಾಡಿದ್ದಾರೆ. ಈ ಮುಖ್ಯವಾಗಿ ಶಿಬಾಜಿಯ ಗ್ರಾಮದ ಪ್ರತಿ ಮನೆಗಳಿಂದ ಸ್ವಯಂ ಸೇವಕರು ಬಂದು ಈ ಶ್ರಮದಾನದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ 4 ಗ್ರಾಮಗಳಲ್ಲಿ ಶಿಶಿಲ, ಶಿಬಾಜಿ, ರೆಕ್ಯ ಮತ್ತು ಹತ್ಯಡ್ಕ, ಅದೇ ರೀತಿ ಕಳೆಂಜದ ಭಾಗ ಕೂಡ ಇದೆಲ್ಲೆಲ್ಲೂ ಕೂಡ ಆಮಂತ್ರಣ ಪತ್ರಿಕೆ ವಿತರಣೆಗೆ ಇರ್ಬೋದು, ಮತ್ತು ಆರ್ಥಿಕವಾಗಿ ಸಂಗ್ರಹದ ವಿಷಯದಲ್ಲೂ ಕೂಡ ಅಷ್ಟೇ ಪ್ರತಿ ಭಕ್ತರು ಇದರಲ್ಲಿ ಸಂಪೂರ್ಣವಾಗಿ ತಾವು ತೊಡಗಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಈ 64 ವರ್ಷದ ನಂತರ ದೈವಿ ಪ್ರೇರಣೆಯಿಂದ ಆ ಒಂದು ಕಾಗದ ಸಿಕ್ಕಿರುವಂಥದ್ದು ಇರ್ಬೋದು, ಈ ಕಾರ್ಯಕ್ರಮ ಆಗುವಂಥದ್ದು. ನಾವು ಇನ್ನೂ ಈಗ ಇರುವಂಥವರು ಮತ್ತೆ 64 ವರ್ಷದ ನಂತರ ಏನೋ ಒಂದು ಪವಾಡ ದೇವಿದು ಸಂಭವಿಸಿದರೆ ಆಗ ನಾವು ಖಂಡಿತ ಯಾರು ಭಕ್ತರು ಇರುವುದಿಲ್ಲ ಅಂತ ಹೇಳುವಂಥ ಒಂದು ನಮಗೂ ಕೂಡ ಗೊತ್ತಿರುವಂಥದ್ದು ಒಂದು ಜಾಗೃತಿಯಲ್ಲೂ ಕೂಡ ವಿಶೇಷ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರುವಂಥದ್ದು. ನಿರೀಕ್ಷೆ ಇದೆ? ಅದೇ ಸಾಮಾನ್ಯ 2 ದಿನಗಳಲ್ಲಿ ಈ ಕಾರ್ಯಕ್ರಮ ಇದೆ, 5 ಮತ್ತು 6ನೇ ತಾರೀಕು. ಅದು ಈ ವೀಕ್ ಡೇಸ್ ಅಂದರೆ ವಾರದ ನಡುವೆ ಕಾರ್ಯಕ್ರಮ ಗುರುವಾರ ಶುಕ್ರವಾರ ಆದರೂ ಕೂಡ ತುಂಬ ಜನ ಕಾಗದ ಕೊಡಲಿಕ್ಕೆ ಸಂದರ್ಭದಲ್ಲೂ ಕೂಡ ಈ ಮುಖ್ಯವಾಗಿ ಧಾರ್ಮಿಕ ಕಾರ್ಯಕ್ರಮ ಆದ ಕಾರಣ ನಾವು ಬಂದೇ ಬರ್ತೇವೆ ಅಂತ ಹೇಳುವಂಥದ್ದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ 2 ದಿನ ಸೇರಿಕೊಂಡು ಒಂದು 3,000 ರಿಂದ 4,000 ಆದರೂ ಜನ ಆಗ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಅದಕ್ಕೋಸ್ಕರ ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಬೇರೆ ಏನೆಲ್ಲ ಕಾರ್ಯಕ್ರಮ ಇರುತ್ತೆ? ಅದೇ ಇನ್ನೊಂದು ಇಲ್ಲಿ ಗಮನಿಸಬೇಕು, ನಾವು ಹೋದಲ್ಲೂ ಕೂಡ ಹೆಚ್ಚು ನಾವು ಗಣ್ಯರನ್ನು ಸಂಪರ್ಕ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರೆಲ್ಲರೂ ಕೂಡ ಬಹಳ ಖುಷಿಪಟ್ಟದ್ದೇನು ಅಂತೇಳಿದರೆ, ಯಾವುದೇ ರೀತಿಯ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ ಇದರಲ್ಲಿ ಎಲ್ಲೂ ನಾವು ಜೋಡಿಸಿಕೊಳ್ಳಿಲ್ಲ. ಪೂರ್ತಿಯಾಗಿ ಶತಚಂಡಿಕಾ ಯಾಗದ ಧಾರ್ಮಿಕ ವಿಧಿವಿಧಾನಗಳೇನಿದೆ 5 ಮತ್ತು 6ನೇ ತಾರೀಕು ಅದು ಮಾತ್ರ ಇಲ್ಲಿ ನಡೀತದೆ. ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಋತ್ವಿಜರು ಕಾಣಲಿಕ್ಕೆ ಸಿಗ್ತಾರೆ ಮತ್ತು ಭಕ್ತರು. ಅದು ಹೇಗೆ ಅಂತೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಶ್ರದ್ಧಾಳುಗಳಾಗಿ ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು ಎಲ್ಲರೂ ಕೂಡ ಆ ಭಕ್ತರು ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ. ಮತ್ತು ಈ 4-5 ಗ್ರಾಮದ ಭಕ್ತರು ತಾವು ಸ್ವಯಂ ಸೇವಕರಾಗಿ ತೊಡಗಿಸಿಕೊಳ್ಳುವಂಥವ್ರು ಕಾಣಸಿಗ್ತಾರೆ. ಯಾವುದೇ ರೀತಿಯ ಇತರ ಆಡಂಬರಗಳು ಇದಕ್ಕೆ ಯಾವುದೂ ಕೂಡ ಮೆರುಗು ಇರುವುದಿಲ್ಲ. ಪೂರ್ತಿಯಾಗಿ ಆ ದುರ್ಗಾ ಪರಮೇಶ್ವರಿ ಅಮ್ಮನ ಸೇವೆಯ ಒಂದು ದೃಷ್ಟಿಯಿಂದಲೇ ನಡೆಯುವಂಥದ್ದು. ಪೂರ್ತಿಯಾಗಿ ಧಾರ್ಮಿಕತೆಯ ಚೌಕಟ್ಟಿನಲ್ಲೇ ಕಾರ್ಯಕ್ರಮ ನಡೀತದೆ. ಹಾಗಾಗಿ ಈಗ ಉದಾಹರಣೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನೆಲ್ಲ ಇಡ್ಬೋದಿತ್ತು, ಸಾಂಸ್ಕೃತಿಕವೂ ಕೂಡ ಇಡ್ಬೋದಿತ್ತು. ಆದರೆ ನಮ್ಮ ಮೂಲ ಉದ್ದೇಶವೇ ಆ 64 ವರ್ಷ ಹಿಂದಿನ ನಡೆದಂಥ ಧಾರ್ಮಿಕ ಕಾರ್ಯಕ್ರಮ ಯಾಗ ಏನಿದೆ ಅದೇ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿ ಮಾದರಿಯಾಗಿ ನಮ್ಮ ತಾಲೂಕಿನಲ್ಲಿ ಮಾದರಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದು. ಹೀಗಾಗಿ ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಹಾಗೆ ನಾವು ಆ 64 ವರ್ಷ ಹಿಂದಿನ ಆಮಂತ್ರಣ ಪತ್ರಿಕೆಯನ್ನು ಯಥಾವತ್ತು ಮುದ್ರಣ ಮಾಡಿ ಜನರಿಗೆ ಅದನ್ನು ತಲುಪಿಸಿದ್ದೇವೆ. ಎಲ್ಲರೂ ಕೂಡ ಅದನ್ನೇ ವಿಶೇಷವಾಗಿ ಗಮನಕ್ಕೆ ತಗೊಂಡಿದ್ದಾರೆ. ಇನ್ನು ಯಾಗಕ್ಕೆ ಪೂರ್ವಭಾವಿಯಾಗಿ ನಾನು ನಿಮ್ಮಲ್ಲಿ ಹೇಳಿದೆ, ಹಿಂದೆ 5 ದಿನಗಳ ಕಾಲ ಇಲ್ಲಿ ಚಂಡಿಕಾ ಹವನದ ಪ್ರಕ್ರಿಯೆ ನಡೀತು. ಅದು ಹೇಗೆ ಅಂತೇಳಿದರೆ, ಅದಕ್ಕೆ ಸಂಬಂಧಪಟ್ಟು ಮೊದಲು ಪಾರಾಯಣಗಳನ್ನು ಮಾಡುವಂಥದ್ದು ಅಂತ ಇದೆ. ಆ ಪಾರಾಯಣಗಳನ್ನು ಇದಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ, ಅಂದರೆ ಆ 60 ವರ್ಷದ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಅನೇಕ ವ್ಯತ್ಯಾಸಗಳಿದೆ. ಈಗ ಈ 2 ದಿನಗಳಲ್ಲಿ ನಾವು ಯಾಗವನ್ನು ಮುಗಿಸಬೇಕು ಅಂತೇಳುವ ನಿಟ್ಟಿನಲ್ಲಿ 100 ಪಾರಾಯಣಗಳನ್ನು ಈಗಾಗಲೇ, ಅದು ಕೂಡ ಇಲ್ಲಿ ಗಮನಿಸಿ, ಎಲ್ಲ ಋತ್ವಿಜರು ಕೂಡ ಸೇವಾ ರೂಪದಲ್ಲಿ ಮಾಡಿದ್ದಾರೆ. ಎಲ್ಲೂ ಕೂಡ ಅವರಿಗೆ ಸಂಭಾವನೆಯನ್ನು ಕೊಟ್ಟಿಲ್ಲ. ಅವರಾಗಿಯೇ ಕೇಳಿಕೊಂಡು ಬಂದು ಈ ದೇವಳದ ಸುತ್ತಿನಲ್ಲಿ ಇಲ್ಲಿ ಪಾರಾಯಣಗಳನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ತುಂಬ ಕೆಲಸಗಳು ಧಾರ್ಮಿಕ ಇದರಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ ನಾಳ್ದಿಗೆ. ಹಾಗಾಗಿ 2 ದಿನಗಳಲ್ಲೇ ಯಾಗ ನಡೀತದೆ. ಇದೀಗ ಈ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ದೇವಿಯ ಸೇವೆ ಮಾಡ್ತಿರುವಂತಹ ಚೆನ್ನಪ್ಪ ಗೌಡ ಇದ್ದಾರೆ, ಅವ್ರದ್ದು ಮಾತಾಡಿಸೋಣ. ಓಕೆ, ಈಗ ನೋಡಿದ್ವಿ ಎಲ್ಲ ತಯಾರಿ ಆಗಿದೆ. ಒಂದು ಕಡೆ ಹೋಮಕೊಂಡ ತಯಾರಿ ಆಗಿದೆ, ಇನ್ನೊಂದು ಕಡೆ ನಮಗೆ ವಿಶೇಷವಾಗಿ ಗೊತ್ತಾಗಬೇಕಾಗಿರೋದು ಈ ಕ್ಷೇತ್ರದ ಹಿನ್ನೆಲೆ, ಇರುವಂತಹ ಹಿನ್ನೆಲೆ ಏನು, ಅದು ಕಾರಣಿಕ ಏನು ಅನ್ನುವಂಥದ್ದು. ಈ ಕ್ಷೇತ್ರದ ಹಿನ್ನೆಲೆ ಅಂತ ಹೇಳಿದರೆ ನಮಗೆ ಹಿರಿಯವರು ಹೇಳಿ ಗೊತ್ತಿರುವಂಥದ್ದು. ಸಾಮಾನ್ಯ ಈ ಕ್ಷೇತ್ರದಲ್ಲಿ ಮೊದಲು ಇಲ್ಲಿ ದೇವರು ಒಂದು ಉದ್ಭವವಾಗಿ ಒಂದು ಕಾಡು ಪ್ರದೇಶದಲ್ಲಿ ಕೂತ್ಕೊಂಡು ಉಯ್ಯಾಲೆಯಲ್ಲಿ ಇರುವಾಗ ಇಲ್ಲಿಯ ಕುಮಾರತಿ ಎಂಬ ಒಬ್ಬರು ಮೂರ್ತಿದಾರ ಸೇಂಜಿತಿಗೆಯವರು, ಅವರು ಇವರನ್ನು ಈ ಚಂದವನ್ನು ದೇವಿ ಕೂತ್ಕೊಂಡ ಚಂದವನ್ನು ನೋಡಿಕೊಂಡು ಸಂಜೆ ಆಗುವವರೆಗೆ ಇಲ್ಲಿಯೇ ಬಾಕಿಯಾಗಿದ್ದರಂತೆ. ಆ ಹೊತ್ತಿಗೆ ಅವರ ಹೆಂಡತಿ ಬಂದು, ನೀವು ಇವರನ್ನು ನೋಡಿ ಇದು ಏನು ಇಲ್ಲಿ ಯಾಕೆ ನಿಂತಿದೆಯಾ, ಇವರನ್ನೇ ನೋಡಿಕೊಂಡು ಇಲ್ಲಿಯೇ ಕೂತ್ಕೊಳ್ತಿಲ್ಲ, ಮನೆಯ ವಿಷಯ ಏನು ಗೊತ್ತಿಲ್ಲ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆದೊಂದು ಘಟನೆ. ಏನೆಂದರೆ ಆವಾಗ ದೇವಿಗೆ ಒಂದು ಕೋಪ ಬಂದು ಸಡನ್ನಲ್ಲಿ
ಸ್ಫೋಟ ಆಗಿ ಒಂದು ಸ್ಫೋಟ ಆಗಿ ನೋಡಿ ಅಲ್ಲಿಂದ ಒಂದು ದಾರಿ ಉಂಟು, ಅದು ಸೀದಾ ಅಮ್ಮಾಜಿಗೆ ಹೋಗಿದೆ. ಮತ್ತೊಂದು ದಾರಿ ಉಂಟು ನೋಡಿ ದೇವಸ್ಥಾನದ ಎದುರು ಕಡೆಯಿಂದ ಅಲ್ಲಿ ದಾರಿ ಉಂಟು, ನೀವು ನೋಡಿದರೆ ಗೊತ್ತಾಗ್ತದೆ. ಅಲ್ಲಿಂದ ಸೀದಾ ಬುಡುಮುಗೇರಿಗೆ. ಈ ಬುಡುಮುಗೇರಿ ದೇವಸ್ಥಾನ ಮತ್ತು ಅಮ್ಮಾಜಿಯ ದೇವಸ್ಥಾನ ಇಲ್ಲಿಯ ಸಂಬಂಧದ ವಿಷಯ. ಅಲ್ಲಿಂದ ನಾವು ಹಿರಿಯವರು ಹೇಳಿಕೊಂಡು ಬಂದ ಹಾಗೆ ನಾವು ಅದನ್ನು ಆ ಸಂಪ್ರದಾಯಗಳನ್ನು ಉಳಿಸಿಕೊಂಡು ನಮ್ಮಿಂದ ಏನಾಗ್ತದೆ ಸೇವೆ ಅದನ್ನು ಮಾಡಿಕೊಂಡು ಬಂದಿದ್ದೇವೆ. ಇಷ್ಟ ತನಕ ಇಲ್ಲಿಯ ಶಕ್ತಿ ಅಂತ ಹೇಳಿದರೆ, ನೀವು ಏನೂ ಇಲ್ಲಿ ಬೇಡಿಕೊಂಡ್ರೆ, ಈಗ ನಮ್ಮ ಊರವರು ಬೇಡಿಕೊಂಡ್ರೆ ಅಷ್ಟು ಬೇಗ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಅವರ ಮನಸ್ಸು ಹೇಗೆ ಉಂಟು ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಹೊರಗಿಂದ ಬಂದು ಅವರು ನಮ್ಮ ಕಷ್ಟವನ್ನು ಪರಿಹಾರ ಮಾಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ತಕ್ಷಣ ಆಗುವಂಥ ಒಂದು ಘಟನೆ ಇಲ್ಲಿ ನಡೆದಿದೆ, ಬಂದಿದೆ, ಆಗಿದೆ. ಯಾರಿಗೂ ಸಹ ತಾಯಿ ಆಶೀರ್ವಾದವನ್ನು ಮಾಡಿ ವಾಪಸ್ಸು ಏನು ಅವರಲ್ಲಿ ಕೇಳಲಿಲ್ಲ, ಆದರೆ ಅವರನ್ನು ಆ ತಾಯಿ ರಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಏನೋ ಹಿರಿಯವರು ಒಂದು 63 ವರ್ಷಕ್ಕೆ ಮೊದಲು ಇಲ್ಲಿ ಸತಚಂಡಿಗೆ ಯಾಗ ಮಾಡಿದ್ದಾರೆ. ಅದನ್ನು ಈ ಸರಿ ನಮ್ಮ ಗಣೇಶ್ ಗೋಖಲೆ ಇವರು ಹೇಳಿದರು, ಇಲ್ಲಿ ಒಂದು ಸತಚಂಡಿಗೆ ಯಾಗ ಮಾಡೋಣ. ಮೊದಲಿನವರು ವಿನಾಯಕ ಹೆಬ್ಬರು ಮತ್ತು ವೆಂಕಟರಮಣ ಭಟ್ರು, ದಂಬೆ ಸುಬ್ರವರು ಇವರೆಲ್ಲ ಇದ್ದು ಮಾಡಿದಂಥ ಒಂದು ಆ ಟೈಮಿಗೆ ಇಲ್ಲಿ ಮಾರ್ಗ ಇರಲಿಲ್ಲ. ನಡ್ಕೊಂಡು ಅಲ್ಲಿಂದ 6-7 ಕಿಲೋಮೀಟರ್ದಿಂದ ನಡ್ಕೊಂಡು ಬಂದು ಇಲ್ಲಿಗೆ ಸಹ ದೇವಸ್ಥಾನದ ಇಲ್ಲಿವರೆಗೆ ಹೋಗುವವರೆಗೆ ದೇವಸ್ಥಾನ ಉಂಟು ಅಂತ ಗೊತ್ತಾಗಲಿಲ್ಲ. ಅಂಥ ಕಾಡಿರುವಂಥ ಪ್ರದೇಶದಲ್ಲಿ ಅವರು ಆ ಟೈಮಿಗೆ ಇಲ್ಲಿ ಸದಾಚಂಡಿಗೆ ಯಾಗ ಮಾಡಿದ್ದಾರೆ. ಹಾಗಂತೇಳಿ ಅದನ್ನು ಮಾಡುವ ಅಂತ ಹೇಳುವಾಗ ನಾವೆಲ್ಲ ಊರವರೆಲ್ಲ ಸಪೋರ್ಟ್ ಮಾಡಿದ್ದೇವೆ. ಆಗ್ತಾ ಉಂಟು, ಇಲ್ಲಿವರೆಗೆ ಆಗಿದೆ. ಏನಂದರೆ ಇದು ನಮಗೆ ಇಷ್ಟು ಬೇಗ ಇದು ಮಾಹಿತಿ ಹೇಗೆ ಅಂತೇಳಿದರೆ 1008 ತೆಂಗಿನಕಾಯಿಯ ಘನಹೋಮ ಮಾಡಿದ್ದೇವೆ. ಅದರ ಆ ಆಧಾರವನ್ನು ಅವರು ಇದು ಸುತ್ತಳತೆಗಳನ್ನು ಈ ಹೋಮದ ಗುಂಡ ಎಷ್ಟು ಇರಬೇಕು, ಅದು ಸುತ್ತಳತೆ ಎಷ್ಟು ಇರಬೇಕು, ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ತಂತ್ರಿಯವರು. ಆ ಮಾಹಿತಿ ಪ್ರಕಾರ ನಾನು ಇದನ್ನು ನಮ್ಮ ಕಮಿಟಿಯವರು ಹೇಳಿ ಆ ಕಮಿಟಿಯವರ ಮುಖಾಂತರ ಈ ರೀತಿ ಆಗಿದೆ. ಏನಂದರೆ ತಾಯಿಯ ಕೆಲಸ ಯಾವಾಗಲೂ ಮಾಡಿದರೆ ಮಕ್ಕಳು ತಾಯಿಗೆ ಎಷ್ಟು ಕೆಲಸ ಮಾಡಿದರೂ ಮಕ್ಕಳು ಮಾಡಿದ್ದಾರೆ ಅಂತೇಳಿ ಹೇಳೋದಿಲ್ಲ. ಅಷ್ಟು ಒಳ್ಳೆಯ ಮನಸ್ಸಿದ್ದ ಕಾರಣ ತಾಯಿಯ ಕೆಲಸ ಎಷ್ಟು ನಾವು ಸೇವೆ ಮಾಡಿದರೂ ಸಾಕಾಗೋದಿಲ್ಲ. ಏನಂದರೆ ನಮ್ಮ ಎತ್ತಿದಂಥ ತಾಯಿಗಿಂತ ಜಾಸ್ತಿ ನಮ್ಮ ರಕ್ಷಣೆ ಮಾಡುವ ತಾಯಿ ಅವರು. ಆದ ಕಾರಣ ನಮಗೆ ಇಲ್ಲಿ ಯಾವ ಕೆಲಸ ಮಾಡಿದರೂ ಅದು ಯಾವುದೇ ಕುಂದುಕೊರತೆ ಬರದಾಗೆ ತಾಯಿ ನೋಡ್ಕೊಂಡು ಬರ್ತಾರೆ. ನಾವು ನಮ್ಮ ಮನಸ್ಸು ಉದ್ದಾಗಿದ್ದರೆ ಒಳ್ಳೆಯ ಕೆಲಸ. ಅಂಥ ಒಂದು ವ್ಯವಸ್ಥೆಗೆ ಈಗ ಸತಚಂಡಿಗೆ ಆಗ್ತದೆ ಅಂತ ಹೇಳಿದರೆ, ನಮ್ಮ ಲೋಕ ಕಲ್ಯಾಣ ಆಗ್ತದೆ ಅಂತ ಹೇಳಿದರೆ ಇದು ಇಲ್ಲಿಯವರಿಗೆ ಭಾಳ ಸಂತೋಷದ ವಿಷಯ. ಅದಕ್ಕೆ ಎಲ್ಲರೂ ಯಾರು ಒಂದು ಮನೆಯಿಂದ ಬಾಕಿ ಇಲ್ಲ, ಎಲ್ಲ ಮನೆಯಿಂದ ಬಂದು 1 ಗಂಟೆ ಆದರೂ ಕೆಲಸ ಮಾಡಿ ಒಳ್ಳೆಯ ಕೆಲಸವನ್ನು ಅವರು ಕೆಲಸ ಮಾಡಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಾಡ್ದು 5 ಮತ್ತು 6 ತಾರೀಕಿಗೆ ಪೂರ್ಣಾವತಿ ಇರ್ತದೆ. 6 ತಾರೀಕಿನ ದಿವಸ ಪೂರ್ತಿ ಎಲ್ಲರೂ ಇರ್ತಾರೆ. ಈಗ ಇವತ್ತು ಸಹ ಬೆಳಿಗ್ಗೆ ಒಂದು 20-30 ಜನ ಇದ್ದರು. ಇನ್ನು ಸಂಜೆ ಒಂದು 60-70 ಜನ ಬರ್ತಾರೆ. ಸೆಗಣಿ ಆರಿಸುವಂಥದ್ದು ಎಲ್ಲ ಕೆಲಸ ಯಾವುದೇ ನಾವು ಏನು ಹೇಳ್ತೇವೋ ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಹೋಮಕುಂಡದ ಬಗ್ಗೆ ಹೇಳಿ. ಅದು 6 ಫೀಟು, ಇದು 6 ಫೀಟು ಆಳ ಇದೆ ಮತ್ತು 6 ಫೀಟ್ ಅಗಲ ಇದೆ ಹೋಮಗುಂಡದ. ಅದು ಅವರು ಹಿರಿಯವರು ಮಾಡಿದಂಥ ಕ್ರಮದಲ್ಲಿ ಅವರು ಇಷ್ಟು ಆಗಬೇಕು ಅಂತ ಹೇಳಿದರೆ ಅದೇ ರೀತಿ ಮಾಡಿದ್ದೇವೆ. ಮತ್ತು ಅದಕ್ಕೆ ಪೀಠ ಅಂತೇಳಿ ಬೇರೆ ಬರ್ತದೆ, ಅದು ಅವರು ತಂತ್ರಿ ವರ್ಗದವರು ಅದು ಹೇಗೆ ಆಗಬೇಕು ಅದು ಅವರು ಮಾಡುವಂಥದ್ದು. ನಾವು ಅಡಿಯವರೆಗೆ 6 ಫೀಟು ಆಳ 6 ಫೀಟು ವಾಸ್ತು ಪ್ರಕಾರವಾಗಿ ಅದು ಐಮೂಲೆಯಾಗಿ ನಾವು ಮಾಡಿಕೊಟ್ಟಿದ್ದೇವೆ. ಇನ್ನು ಬಾಕಿದ ಕೆಲಸ ಅವರಿಗೆ ನಿನ್ನೆಯಿಂದ ನಾವು ಅದನ್ನು ಬಿಟ್ಟು ಕೊಟ್ಟಿದ್ದೇವೆ. ಆದರೆ ಇವತ್ತು ಒಂದು ದಿನ ನಮಗೆ ಬೇಕಾವುದು ಸೆಗಣಿ ಆರಿಸಲಿಕ್ಕೆ ಬೇಕಾಗಿ, ಮತ್ತು ಅವರಿಗೆ ಬಿಟ್ಟರೆ ಇನ್ನು ಹೋಮ ಆಗುವವರೆಗೆ ನಾವು ಆ ಬಗ್ಗೆ ಗಮನ ಕೊಡಲಿಕ್ಕಿಲ್ಲ, ಅದು ಅವರ ಪುರೋಹಿತರವರು ಕೊಡುವಂಥ ಕೆಲಸ. ನಂತರ ಇಲ್ಲಿ ಆಗುವಂಥ ಒಂದು ಸಣ್ಣ ಕೆಲಸ ಆದರೂ ಆ ತಾಯಿಗೆ ಅದು ದೊಡ್ಡ ಕೆಲಸ ಅಂತೇಳಿ ಸ್ವೀಕಾರ ಮಾಡ್ತಾರೆ ಜನಗಳು. ನಮ್ಮ ಶಿವಾಜಿಯಲ್ಲಿ ಈ ದೇವಸ್ಥಾನದ ಇತಿಹಾಸ ಅಂತ ಹೇಳಿದರೆ ಸಣ್ಣ ಕೆಲಸ ಆದರೂ ಅದು ದೊಡ್ಡ ಕೆಲಸ ನಮಗೆ ಅಂಥೇಳಿ ಕೆಲಸ ಮಾಡಲಿಕ್ಕೆ ಜನ ಇಂಟ್ರೆಸ್ಟಲ್ಲಿ ಬರ್ತಾರೆ. ತಾಯಿ ಅವರನ್ನೆಲ್ಲ ಮನಸ್ಸು ಕೊಟ್ಟು ತರಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಬೇಕಾಗಿ ತಾಯಿಯ ಬಗ್ಗೆ ಏನು ಹೇಳುವಾಗಿಲ್ಲ. ಏನೆಂದರೆ ನಿಮಗೆ ಗೊತ್ತು ನಮ್ಮ ತಾಯಿ ಹೇಗಿದ್ದಾರೆ, ಅಥವಾ ನಮ್ಮನ್ನು ಎತ್ತಿದಂಥ ತಾಯಿಗಿಂತ 1 ಪಟ್ಟು ಜಾಸ್ತಿ ಈ ಜನಗಳನ್ನು ರಕ್ಷಣೆ ಮಾಡುವಂಥ ಶಕ್ತಿ ಇರುವಂಥದ್ದು ನಮ್ಮ ತಾಯಿದು. ಏನೆಂದರೆ ಯಾವುದೇ ಕೆಲಸ ಯಾವುದನ್ನು ನೆನೆದು ನಾವು ಪೂರ್ತಿ ಮನಪೂರ್ವಕವಾಗಿ ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ, ಅಂಥ ಯಾವುದೇ ಪ್ರಾರ್ಥನೆ ಮಾಡಿದರೆ ಅದಕ್ಕೆ ತಕ್ಷಣ ಆ ಆಶೀರ್ವಾದವನ್ನು ಮಾಡುವಂಥ ತಾಯಿ. ನಮ್ಮ ಈ ಸತಚಂಡಿಗೆ ಆಗದ
ಒಂದು ಈ ಪೂರ್ಣ ಗೌರವಾಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಅದೇ ರೀತಿ ಶೃಂಗೇರಿ ಮಠದ ತಂತ್ರಿಗಳು, ಇದಕ್ಕೆಲ್ಲ ಏನಂದರೆ ಅವರ ಹಿರಿಯವರು ಏನು ಮಾಡಿದಾರ ಅದಕ್ಕಿಂತ 1 ಪಟ್ಟು ಜಾಸ್ತಿ, ಈಗ 10 ಪಟ್ಟು ಜಾಸ್ತಿ ಮಾಡುವಂಥ ಒಂದು ಕರ್ತವ್ಯಗಳನ್ನು ಈ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಿಂದ, ಶೃಂಗೇರಿಯ ಮಠದ ಆಶೀರ್ವಾದದಿಂದ ನಡೆದು ಬರ್ತಾಯಿದೆ. ಅದು ಆಗ್ತದೆ. ನೀವು ಬನ್ನಿ, ಎಲ್ಲರೂ ಬನ್ನಿ, ಬಂದು ಸ್ವೀಕಾರ ಮಾಡಿ ದೇವರ ತೀರ್ಥ ಪ್ರಸಾದಗಳು ಅಂತ ಹೇಳ್ತಾ ನನ್ನ ಮಾತು ಕೊನೆಯವರು. ನಾನು ಗಣೇಶ ಗೋಖಲೆ, ಇದೇ ಶಿಬಾಜೆ ಗ್ರಾಮದ ವಾಸಿ. ನನ್ನ 3 ತಲೆಮಾರಿಯಿಂದ ನಾವು ಇಲ್ಲೇ ಇದ್ದವರು, ಈ ದೇವರ ಸೇವೆ ಮಾಡಿಕೊಂಡೇ ಇರುವಂಥವರು. ನಾನೊಂದು 60 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೆ ನನ್ನ ಬಾಲ್ಯದಿಂದ. ಆ ಸಮಯದಲ್ಲಿ ಅಷ್ಟಗ್ರಹ ಯೋಗ ಅಂತ ಒಂದು ಇಡೀ ದೇಶಕ್ಕೆ ಗಂಡಾಂತರ ಬಂದ ಸಮಯದಲ್ಲಿ ನಮ್ಮ ಹಿರಿಯರು ಸೇರಿಕೊಂಡು ಇಲ್ಲೊಂದು ಶತಚಂಡಿಕಾ ಹೋಮ ಅಂತ ಮಾಡಿದರು. ಅದರಲ್ಲಿ ನಾನು ಪೂರ್ತಿ ಭಾಗವಹಿಸಿದ್ದೆ ಸಣ್ಣ ಪ್ರಾಯದಲ್ಲಿ. ಅದನ್ನು ನೋಡಿದ ಅನುಭವ ಉಂಟು. ನಮ್ಮ ಸುತ್ತಮುತ್ತಲಿನ ಹಿರಿಯರೆಲ್ಲರೂ ಅದರಲ್ಲಿದ್ದರು. ಅದರ ಅಂದಿನಿಂದ ನಾನು ಯಾವತ್ತೂ ಈ ದೇಶದ ಭಕ್ತನಾಗಿ, ಈ ದೇವಳದ ಭಕ್ತನಾಗಿ ಇಲ್ಲಿಯ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಒಂದು 10-15 ವರ್ಷ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆಗಿದ್ದೆ, ಮೊದಲ ಬ್ರಹ್ಮಕಲಶದವರೆಗೆ. ಆ ನಂತರವೂ ನನ್ನಿಂದ ಕೂಡಿದಷ್ಟು ಸೇವೆ ಮಾಡ್ತಾ ಇದ್ದೆ. ನನಗೆ ದೇವರು ಒಳ್ಳೆ ಪ್ರಸಾದವನ್ನು ರೀತಿ ಕೊಟ್ಟು ಆಯುರಾರೋಗ್ಯವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಪೂರೈಸಿಕೊಳ್ಳುವಂತೆ ಸಿದ್ಧಿಸಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ನಿಮ್ಮೆಲ್ಲರೂ. ದುರ್ಗಾ ಪರಮೇಶ್ವರಿ ನಮಃ. ಎಲ್ಲರಿಗೂ ನಮಸ್ಕಾರ. ದಿನಾಂಕ ಬರುವ ಫೆಬ್ರವರಿ 5 ಹಾಗೂ 6ನೇ ತಾರೀಕಿನಂದು ಶಿಬಾಜೆ ಶ್ರೀ ಮೊಂಟೆತಡ್ಕ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಊರಿನ ಸಮಸ್ತ ಭಗವದ್ಭಕ್ತರು ಆಯೋಜಿಸಿದಂಥ ಶತಚಂಡಿಕಾ ಯಾಗ ನಡೆಯಲಿಕ್ಕಿದೆ. ತುಂಬ ಕಾರಣಿಕ ಕ್ಷೇತ್ರವಾದಂಥ ಈ ಮೊಂಟೆತಡ್ಕ ದುರ್ಗಾ ಪರಮೇಶ್ವರಿ ಕ್ಷೇತ್ರವು ಬೆಳ್ತಂಗಡಿ ತಾಲೂಕಿನ ಕುಗ್ರಾಮದಲ್ಲಿದ್ದರೂ ಕೂಡ ತಾಲೂಕಿನಾದ್ಯಂತ ಭಕ್ತಜನರು ಬಂದು ಇದರಲ್ಲಿ ವಿಶೇಷವಾಗಿ ದೇವಿಯ ಆ ಒಂದು ಕಾರಣಿಕವಾದಂತಹ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಹಾಗೆ ನಡೆಯುವಂಥ ಈ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಈ ಯಾಗವನ್ನು ಸಂಪನ್ನಗೊಳಿಸಬೇಕು ಎಂಬುದಾಗಿ ತಮ್ಮೆಲ್ಲರನ್ನು ವಿನಮ್ರವಾಗಿ ಆಮಂತ್ರಿಸ್ತಾ ಇದ್ದೇನೆ. ಇದೀಗ ಚೆನ್ನಪ್ಪಗೌಡ ಹೇಳಿದ ಹಾಗೇನೆ ಇದೇ ಆ ಹೋಮಕುಂಡ ಒಟ್ಟು 6 ಫೀಟ್ ಅಡಿ 6 ಫೀಟ್ ಅಷ್ಟು ಅಗಲ ಇದೆ. ಇದಕ್ಕೋಸ್ಕರನೇ ಈ ಒಂದು ಹೋಮಕ್ಕೋಸ್ಕರನೇ ತಯಾರು ಮಾಡಿರುವಂಥ ಈ ಒಂದು ವ್ಯವಸ್ಥೆ ಇದು ನೋಡ್ಬೋದು. ಕಂಪ್ಲೀಟಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಒಂದು ಹೋಮಕುಂಡವನ್ನು ತಯಾರು ಮಾಡಲಾಗಿದೆ. ಇನ್ನು ಮೇಲ್ಛಾವಣಿ ನೋಡ್ಬೋದು, ಇಲ್ಲೂ ಕೂಡ ಹಾಗೆಯೇ ಯಾವುದೇ ಅಲಂಕಾರಿಕ ವಸ್ತುವನ್ನು ಬಳಕೆ ಮಾಡಿಲ್ಲ, ಯಾವುದೇ ಪ್ಲಾಸ್ಟಿಕ್ ವಸ್ತು ಬಳಕೆ ಮಾಡಿಲ್ಲ. ಕಂಪ್ಲೀಟಾಗಿ ಮರ ಮತ್ತು ನಮಗೆ ನೈಸರ್ಗಿಕವಾಗಿ ಏನು ಸಿಗುತ್ತೋ ಅಂತಹ ಒಂದು ಸೋಗೆಯನ್ನು ಯೂಸ್ ಮಾಡಿಕೊಂಡು ಬಳಸ್ಕೊಂಡು ಈ ಒಂದು ಮೇಲ್ಛಾವಣಿ ಕೂಡ ತಯಾರು ಮಾಡಿರುವಂಥದ್ದು. ಇನ್ನು ಕೆಳಗಡೆ ಹಾಗೆಯೇ ಎಲ್ಲ ಕೂಡ ಸೆಗಣಿ ಸಾರಿಸಿಕೊಂಡು ಬಹಳ ಶುದ್ಧವಾಗಿ ಬರುವಾಗಲೇ ಏನೋ ಒಂದು ಇಲ್ಲಿ ಒಂದು ಅನುಭೂತಿ ಆಗುತ್ತೆ ಅಂತಹ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಆ ಒಂದು ವಾತಾವರಣದಲ್ಲಿ ಇದೇ ಒಂದು 5 ಮತ್ತು 6ಕ್ಕೆ ಶತಚಂಡಿಕಾ ಯಾಗ ಆಗೋಕ್ಕಿದೆ. ಹಾಗಾಗಿ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ 64 ವರ್ಷದ ಇತಿಹಾಸ ಇರುವಂತಹ ಈ ಶತಚಂಡಿಕಾ ಯಾಗ ಇದೀಗ ಬರೋಬ್ಬರಿ 64 ವರ್ಷದ ನಂತರ ಅದಕ್ಕಿಂತ ದುಪ್ಪಟ್ಟಾಗಿ ಎಲ್ಲರೂ ಕೂಡ ಋತುಜರು ಸೇರಿಕೊಂಡು ಇಲ್ಲಿನ ಭಕ್ತಾದಿಗಳು ಸೇರಿಕೊಂಡು ಈ ಒಂದು ಶತಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಯಾಗಕ್ಕೆ ಪಾಲ್ಗೊಂಡು ದೇವಿಯ ಒಂದು ಕೃಪೆಗೆ ಪಾತ್ರ ಕೇಳಿಕೊಳ್ತಾ ವನಿಷ್ಠತೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಶಿಬಾಜೆ, ಬೆಳ್ತಂಗಡಿ.